ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಮಂಗಳೂರು ಉಡುಪಿಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಆಗಸ್ಟ್ 2ರಂದು ಬೆಳಗ್ಗೆ 8 ಗಂಟೆಗೆ ನಗರದ ಡಾಕ್ಟರ್ ಟಿಎಂಎ ಪೈನಲ್ಲಿ ನಡೆಯಲಿದೆ ಎಂದು ಮಂಗಳೂರು ಉಡುಪಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಶರ್ಮಾ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಬಿಎನ್ಐ ಸದಸ್ಯರು ಭಾಗವಹಿಸಲಿದ್ದಾರೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ 18ಕ್ಕೂ ಹೆಚ್ಚು ಪ್ರದೇಶಗಳಿಂದ ಬಿಎನ್ಐ ಸದಸ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಿಎನ್ಐ ಇಂಡಿಯಾದ ಅಧ್ಯಕ್ಷರಾದ ಹೇಮು ಸುವರ್ಣ ಭಾಗವಹಿಸಲಿದ್ದಾರೆ ಎಂದರು. ನಾವು ಈಗ ಮಂಗಳೂರಲ್ಲಿ ಹಾಗೂ ಉಡುಪಿಯಲ್ಲಿ BNI ಅನ್ನು ಸ್ಥಾಪನೆ ಮಾಡಿ ಒಂದು 7 ವರ್ಷ ಆಗಿದೆ. BNI ಅನ್ನೋದು ಏನು ಅಂತ ಹೇಳಿದ್ರೆ, ಇದೊಂದು ನಮ್ಮ ಬಿಸ್ನೆಸ್ ಮತ್ತು ಸರ್ವಿಸ್ ಓರಿಯೆಂಟೆಡ್ ಇರೋಂಥ ಎಲ್ಲ ಉದ್ಯಮಿಗಳಿಗೆ ಹಾಗೂ ಎಂಟರ್ಪ್ರಿನರ್ಸ್ಗೆ, ಬಿಸ್ನೆಸ್ಮೆನ್ಗೆ ಎಲ್ಲರಿಗೂ ಅವರ ಉದ್ಯಮದಲ್ಲಿ ಅವರಿಗೆ ಸಹಕಾರ ನೀಡುವಂಥದ್ದು, ಅದರಲ್ಲಿ ಅವರಿಗೆ ಗ್ರೋತ್ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆ ಕಳೆದ 41 ವರ್ಷದಲ್ಲಿ ಪ್ರಪಂಚದಲ್ಲಿ 79 ದೇಶದಲ್ಲಿ ಇದೆ. ಹಾಗೆ ಭಾರತದಲ್ಲಿ 21 ವರ್ಷದಿಂದ ಈ BNI ಅನ್ನೋದು ಉಡ್ಡಗಲದಲ್ಲಿ ಇದೆ. ಅಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ, ಹಾಗೆ ಕಚ್ಚಿಂದ ಹಿಡಿದು ಗುವಾಹಟಿ ತನಕ ಎಲ್ಲ ರಾಜ್ಯಗಳಲ್ಲೂ BNI ಇದೆ. ಒಂದು 165 ಪ್ರದೇಶಗಳಲ್ಲಿ BNI ಇದೆ. ಒಂದು 68,000 ಅಷ್ಟು ಉದ್ಯಮಿಗಳು, ಬಿಸ್ನೆಸ್ಮೆನ್, ಎಂಟರ್ಪ್ರಿನರ್ಸ್ ಎಲ್ಲ ಅವರು ಇದರ ಜೊತೆ ಸದಸ್ಯತ್ವ ಹೊಂದಿದ್ದಾರೆ. ನಾ ಹೇಳಿದ ಹಾಗೆ ಮೂಲತಃ ಈ ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳಿದರೆ, ಬಿಸ್ನೆಸ್ ಅನ್ನು ಗ್ರೋ ಮಾಡೋದಕ್ಕೋಸ್ಕರ ಒಂದು ಸಂಸ್ಥೆ ಇದು. ಏಕೆಂದರೆ ಹಲವಾರು ಸಂಸ್ಥೆಗಳಿದೆ ಎಲ್ಲ ರೀತಿಯಲ್ಲೂ. ಉದ್ಯಮಿಗಳಿಗೆ ಬೇಕಾಗಿರುವಂಥ ಒಂದು ಸಂಸ್ಥೆ ಇದು, ಅವರ ಬಿಸ್ನೆಸ್ ಅನ್ನು ಗ್ರೋ ಮಾಡೋ ಒಂದು ಉದ್ದೇಶದಿಂದ. ಸೊ ಇವಾಗ ಮಂಗಳೂರು ಮತ್ತು ಉಡುಪಿ ಎರಡು ನಮ್ಮ ಜಿಲ್ಲೆಗಳಲ್ಲೂ ಸೇರಿ ಒಂದು 422 ಸದಸ್ಯ ಹೊಂದಿದ್ದೇವೆ ಕಳೆದ 7 ವರ್ಷದಿಂದ. ಈ ಮೂಲಕ ಏನಾಗಿದೆ ಅಂತ ಹೇಳಿದ್ರೆ, ಸದಸ್ಯರಿಗೆ ಕಳೆದ 7 ವರ್ಷದಿಂದ ಒಬ್ಬರೊಬ್ಬರಿಗೆ ಪರಸ್ಪರವಾಗಿ ಕೆಲಸ ಮಾಡ್ತಾ, ಒಬ್ಬೊಬ್ಬರಿಗೆ ಸಹಾಯ ಮಾಡಿದ 685 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಅವರು ಇಬ್ಬರು ಪರಸ್ಪರ ಸಪೋರ್ಟ್ ಮಾಡಿ ಅವರ ಉದ್ಯಮವನ್ನು, ಅವರ ಗ್ರೋತ್ ಅನ್ನು ಪಡೆದಿದ್ದಾರೆ. ನಂತರ BNI ಇನ್ಸ್ಪೈರ್ ಸದಸ್ಯರಾದ ಮೋಹನ್ ರಾಜ್ ಅವರು ಮಾಹಿತಿ ನೀಡಿ, ಗೋಲ್ಡ್ ಸ್ಪಾನ್ಸರ್ ಆಗಿ KPN ಹಾಲಿಡೇಸ್ನ ಪ್ರಹ್ಲಾದ್ ನಾಯಕ್ ಸಹಕರಿಸಲಿದ್ದಾರೆ. ಸಿಲ್ವರ್ ಸ್ಪಾನ್ಸರ್ಸ್ಗಳಾಗಿ SN ಕೊಳ್ಳಾಚೆ ಜ್ಯುವೆಲ್ಲರ್ಸ್ನ ಆದಿತ್ಯ ಕೊಳ್ಳಾಚೆ, ಕ್ಯಾಸ್ಟೋರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನ ರಾಮಣ್ಣ ರೈ, ತುಳುನಾಡು ಪ್ರಾಪರ್ಟೀಸ್ನ ಉದಯ್ ಕೆ ಶೆಟ್ಟಿ, ಅಗರಿ ಎಂಟರ್ಪ್ರೈಸಸ್ನ ರಾಘವೇಂದ್ರ ರಾವ್, ಟಸ್ಕರ್ ಕಿಚನ್ನ ವರುಣ್ ಪೂಜಾರಿ ಹಾಗೂ ಆಟೋಮೊಬೈಲ್ ಸ್ಪಾನ್ಸರ್ ಆಗಿ ಸುಂದರ್ ರಾಮ್ ಮೋಟಾರ್ಸ್ ಅವರು ಸಹಕರಿಸಲಿದ್ದಾರೆ ಎಂದರು. ದೀಪ್ ಅಂತ ಹೇಳಿದ್ರೆ, ನಮ್ಮದು 7ನೇ ವರ್ಷದ ವಾರ್ಷಿಕೋತ್ಸವ ಮಂಗಳೂರು BNI ಸ್ಟಾರ್ಟ್ ಆಗಿ ಅದರಲ್ಲಿ ನಮ್ಮ ಬೇರೆ ಬೇರೆ 18 ರೀಜನಿಂದ ಜನ ಬರ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಪ್ಲೇಸಿಂದ ನಮ್ಮದು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗೋವಾ, ದಾವಣಗೆರೆ, ಕಾಸರಗೋಡು, ಕ್ಯಾಲಿಕಟ್, ಹೈದರಾಬಾದ್, ಬೇರೆ ಬೇರೆ ಲೊಕೇಶನ್ನಿಂದ ಜನ ಮಂಗಳೂರಿಗೆ ಬರ್ತಾರೆ. ಅವರು BNI ಮೆಂಬರ್ ಆಗಿರ್ತಾರೆ. ಇಲ್ಲಿ ಬಂದು ಇಲ್ಲಿ ಅವರ ಜೊತೆ ಒಂದು 1-to-1 ಕಾನ್ಕ್ಲೇವ್ ಅಂತ ಮಾಡ್ತೇವೆ. ನಮ್ಮ ಬಗ್ಗೆ ಅವರು ತಿಳ್ಕೊಳ್ತಾರೆ, ಬಿಸ್ನೆಸ್ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ ನಾವು ತಿಳ್ಕೊಳ್ತೇವೆ. ಮತ್ತು ನಮಗೇನಾದರೂ ಬೇಕಾದಾಗ ಅವರಿಗೆ ಕನೆಕ್ಟ್ ಆಗ್ತೇವೆ, ಅವರಿಗೇನಾದರೂ ಬೇಕಾದಾಗ ಇಲ್ಲಿ ಕನೆಕ್ಟ್ ಆಗ್ತದೆ. ಸೊ ನಮ್ಮ ಕೊಲಾಬರೇಷನ್ ಆಗ್ತದೆ. ನಮ್ಮ ಕನೆಕ್ಷನ್ ಮಂಗಳೂರಿಗೆ ಸೀಮಿತವಾಗಿರೋದಿಲ್ಲ. ಮಂಗಳೂರಿನ ಬಿಸ್ನೆಸ್ ಮ್ಯಾನ್ ಅವರಿಗೆ ಎಂಟೈರ್ ಇಂಡಿಯಾಕ್ಕೆ ಅದು ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. 1-to-1 ಕಾನ್ಕ್ಲೇವ್ ಅಂತ ಹೇಳಿದರೆ ಅವರ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಅವರು ನಮಗೆ ಹೇಳ್ತಾರೆ. ಅದೇ ರೀತಿ ನಮ್ಮ ಬಿಸ್ನೆಸ್ ಬಗ್ಗೆ ಅವರಿಗೆ ಹೇಳ್ತೇವೆ. ಆವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಮತ್ತು ಕೊಲಾಬ್ರೇಷನ್ ಆಗಿ ಬಿಸ್ನೆಸ್ಸನ್ನು ನಾವು ಲಾಸ್ಟ್ ಇಯರ್ ನೋಡಬೇಕಂತ ಹೇಳಿದ್ರೆ, ಮಂಗಳೂರಿನಿಂದ ತುಂಬ ಮಂದಿಗೆ ಬಿಸ್ನೆಸ್ ಸಿಕ್ಕಿದೆ. ಹಾಗೆಯೇ ಮಂಗಳೂರಿನ ಮೆಂಬರ್ನವರಿಗೆ ಬೇರೆ ಬೇರೆ ರೀಜನ್ನಿಂದ ಅದೆಷ್ಟೋ ಲಕ್ಷ ಬಿಸ್ನೆಸ್ ಸಿಕ್ಕಿದೆ. ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಕೊಲಾಬ್ರೇಷನ್ಗೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ತುಂಬ ಹೆಲ್ಪ್ ಆಗಿದೆ. ಇದರಲ್ಲಿ ನಾನು ಕೂಡ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ, ನಾವು ಜಾಯ್ನ್ ಆದಾಗ ಮತ್ತು ಇವಾಗ ನಮ್ಮ ಒಂದು ಬಿಸ್ನೆಸ್ ತುಂಬ ದೊಡ್ಡ ಮಟ್ಟಕ್ಕೆ ಹೇಳಿದೆ. ಇದರಿಂದಾಗಿ BNI ಲೀಪ್ ಕೂಡ ತುಂಬ ಮಂದಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಇದಕ್ಕೆ ಮುಖ್ಯವಾಗಿ ಪ್ರಾಯೋಜಕರಾಗಿ KPN ಹಾಲಿಡೇಸ್ನವರಿದ್ದಾರೆ. ಆ್ಯಂಡ್ ಇದರದ್ದು ಕೋ ಸ್ಪಾನ್ಸರ್ ಆಗಿ ನಮ್ಮದು SN ಕೊಳ್ಳಾಚೆ ಜ್ಯುವೆಲ್ಲರ್ಸ್ ಅವರಿದ್ದಾರೆ. ಅದೇ ರೀತಿ ಕ್ಯಾಸ್ಟೋಲ್ ಇಂಡಸ್ಟ್ರಿ ಅವರಿದ್ದಾರೆ. ಮತ್ತು ಉದಯ್ ಕೆ ಶೆಟ್ಟಿ, ತುಳುನಾಡು ಪ್ರಾಪರ್ಟೀಸ್ ರಿಯಲೇಟರ್ ಇದ್ದಾರೆ. ಹಾಗೆ ರಾಘವೇಂದ್ರ ರಾವ್, ಅಗರಿ ಎಂಟರ್ಪ್ರೈಸಸ್ ಅವರಿದ್ದಾರೆ. ಮತ್ತು ವರುಣ್ ಪೂಜಾರಿ, ಕಿಚನ್ ಇದರದ್ದು, ಇವರು ಕೂಡ ಸ್ಪಾನ್ಸರ್ ಆಗಿದ್ದಾರೆ. ಅದೇ ರೀತಿ ಆಟೋಮೊಬೈಲ್ ಸ್ಪಾನ್ಸರ್ ಆಗಿ ಸುಂದರಂ ಮೋಟಾರ್ಸ್ನವರಿದ್ದಾರೆ. ಇವರೆಲ್ಲರ ಒಂದು ಸಹಾಯದಿಂದ ಒಳ್ಳೆ ರೀತಿಯಲ್ಲಿ ಬೆಸ್ಟ್ ಆಗಿ ನಾವು BNI ಲೀಪ್ ಅನ್ನು ಆಗಸ್ಟ್ 2ರಂದು
TMA ಪೈ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಉಡುಪಿಯ BNI ಇನ್ಸ್ಪೈರ್ ಸದಸ್ಯರಾದ ಸುನಿಲ್ ದತ್ ಪೈ, BNI ಲೀಪ್ನ ಚೇರ್ಮನ್ ಶಿಲ್ಪಾ ಗೋರ್ಪಡೆ, ಕಮಿಟಿ ಸದಸ್ಯರಾದ ವಿನಾಯಕ ಪ್ರಭು ಉಪಸ್ಥಿತರಿದ್ದರು.